ಮಂಜೇಶ್ವರದ ವರ್ಕಾಡಿ ಗ್ರಾಮ ಪಂಚಾಯತ್ ಮಟ್ಟದ ಬಹುನಿರೀಕ್ಷಿತ ಬ್ಯಾಂಬೂ ಕ್ಯಾಪಿಟಲ್ ಜನಪರ ಯೋಜನೆ ಅಂಗವಾಗಿ ಕೋಣಿಬೈಲು ಸೊಡಂಕೂರು ಎಂಬಲ್ಲಿನ 7 ಎಕರೆ ಸ್ಥಳದಲ್ಲಿ ಸುಮಾರು 1800 ಗಿಡಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ವರ್ಕಾಡಿ ಗ್ರಾಮ ಪಂಚಾಯತ್ನ ಆಯಾ ವಾರ್ಡ್ಗಳಲ್ಲಿ ಸುಮಾರು 20,000 ಬಿದಿರಿನ ಗಿಡಗಳನ್ನು ನೆಡಲಾಯಿತು. ತೀವ್ರ ಕುಡಿಯುವ ನೀರಿನ ಬರ ಎದುರಿಸ್ತಾ ಇರುವ ಜಿಲ್ಲೆಯ ಸಮಗ್ರ ಚಿತ್ರಣ ಬದಲಿಸುವ ನಿಟ್ಟಿನಲ್ಲಿ ಕಾಸರಗೋಡು ಜಿಲ್ಲೆಯನ್ನ ದಕ್ಷಿಣ ಭಾರತ ಮಟ್ಟದ ಬಿದಿರು ರಾಜಧಾನಿಯಾಗಿಸುವ ಉದ್ದೇಶದಿಂದ ಜಿಲ್ಲಾಡಳಿತದ ಬಹುದೊಡ್ಡ ಕನಸು ಈ ಮೂಲಕ ನನಸಾಗ್ತಾ ಇದೆ. ಮೊದಲ ಹಂತವಾಗಿ ಕಾಸರಗೋಡು ಮತ್ತು ಮಂಜೇಶ್ವರ ಬ್ಲಾಕ್ಗಳಲ್ಲಿ ಈ ಯೋಜನೆ ಜಾರಿಗೊಳ್ಳಲಿದೆ. ಪುತ್ತಿಗೆಯಲ್ಲಿ ನಡೆದ ಸಮಾರಂಭಕ್ಕೆ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರ್ ಚಾಲನೆ ನೀಡಿದರು. ಏಕಕಾಲಕ್ಕೆ ಜಿಲ್ಲೆಯ ವಿವಿಧೆಡೆ ಯೋಜನೆಗೆ ಚಾಲನೆ ದೊರಕಿದ್ದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಯಾ ಪಂಚಾಯಿತಿಗಳ ಅಧ್ಯಕ್ಷರು, ವಾರ್ಡ್ ಮಟ್ಟದಲ್ಲಿ ಆಯಾ ವಾರ್ಡ್ಗಳ ಸದಸ್ಯರು, ಬ್ಲಾಕ್ ಪಂಚಾಯಿತಿ ಮಟ್ಟದಲ್ಲಿ ಆಯಾ ಸಂಸ್ಥೆಗಳ ಅಧ್ಯಕ್ಷರು ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಅಂದು ಬೆಳಗ್ಗೆ 10 ರಿಂದ 11 ಗಂಟೆಯೊಳಗೆ 3 ಲಕ್ಷ ಬಿದಿರು ಸಸಿಗಳನ್ನು ನೆಡುವ ಮೂಲಕ ಈ ಯೋಜನೆ ಶುಭಾರಂಭಗೊಂಡಿದೆ. ಕೋಣಿಬೈಲು ಸೊಡಂಕೂರು ಎಂಬಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಸೀದ್ ಬಿಎ ರವರು ಗಿಡವನ್ನ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಾಸರಗೋಡು ಜಿಲ್ಲೆಯನ್ನ ಕೇಂದ್ರೀಕರಿಸಿ ಒಂದು ಪ್ರಧಾನವಾದ ಪ್ರಾಜೆಕ್ಟ್ನ ಉದ್ಘಾಟನೆ ಇಂದು ನೆರವೇರಿದೆ. ಜಿಲ್ಲಾಡಳಿತ ಸಜಿತಾ ಬಾಬುರವರ ಒಂದು ಕನಸನ್ನ ಸಾಕಾರ ಮಾಡಲು ಇಂದು ಜಿಲ್ಲೆಯ ಜನತೆ ಮುಂದಾಗಿದ್ದಾರೆ ಎಂದು ಹೇಳಿದರು. ಬ್ಯಾಂಬೂ ಕ್ಯಾಪಿಟಲ್ ಆಫ್ ಕೇರಳ, ಬಿದಿರಿನ ರಾಜಧಾನಿ ಕಾಸರಗೋಡು ಜಿಲ್ಲೆ. ನಮ್ಮ ಈಗಿನ ಜಿಲ್ಲಾ ಕಲೆಕ್ಟರ್ ಡಾಕ್ಟರ್ ಸಜಿತ್ ಬಾಬುರವರ ಆ ಒಂದು ಆಶಯ ವಿನಿಮಯದ ಮುಖಾಂತರ ಕೇರಳದಲ್ಲಿ 2 ಜಿಲ್ಲೆಗಳು ಈಗಾಗಲೇ ಡ್ರೈ ಡಿಸ್ಟಿಕ್ ಡೇಂಜರಸ್ ಏರಿಯಾ ಆಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ 2 ತಾಲೂಕು, 2 ಬ್ಲಾಕ್, ಮಂಜೇಶ್ವರ ಬ್ಲಾಕ್, ಮತ್ತೊಂದು ಕಾಸರಗೋಡು ಬ್ಲಾಕ್, ಮತ್ತೊಂದು ಪಾಲಕ್ಕಾಡು ಜಿಲ್ಲೆಯ ಚಿಟ್ಟೂರು ಬ್ಲಾಕ್. ಈ 3 ಬ್ಲಾಕ್ ಈಗಾಗಲೇ ಕೇಂದ್ರ ಸರ್ಕಾರವು ಇದನ್ನು ಡ್ರೈ ಬ್ಲಾಕ್ ಆಗಿ ಘೋಷಿಸಿದೆ. ಇನ್ನು ವಾರ್ಡ್ ಸದಸ್ಯೆ ಭಾರತಿ ಎಸ್ ಮಾತನಾಡಿ, ಈ ಯೋಜನೆಯ ಭಾಗವಾಗಿ ನನ್ನ ವಾರ್ಡಾದ ಕೋಣಿಬೈಲು ಸೊಡಂಕೂರಿನಲ್ಲಿ 1800 ಗುಂಡಿಗಳನ್ನು ನಿರ್ಮಿಸಿ ಸಸಿ ನೆಡಲಾಗಿದೆ ಎಂದು ಹೇಳಿದರು. ಕೋಣಿಬೈಲು ವಾರ್ಡಿನ ಕಂಡತಟ್ಟು ಎಂಬ ಪ್ರದೇಶದಲ್ಲಿ ಸುಮಾರು 1800 ಗುಂಡಿಗಳನ್ನು ನಿರ್ಮಿಸಿ ಅದರ ಮುಖಾಂತರ ಬಿದಿರು ಗಿಡವನ್ನು ನೆಡುವಂಥ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಹಮತ್ ರಜಾಕ್, ಅದೇ ರೀತಿ ಈಗಾಗಲೇ ಹೇಳುವ ಹಾಗೆ ಅಂದರೆ ನೀರಿನ ಕ್ಷಾಮವನ್ನು ಎದುರಿಸ್ತಿರುವಂಥ ನಮ್ಮ ಪ್ರದೇಶದಲ್ಲಿ ಆ ಒಂದು ಕ್ಷಾಮವನ್ನು ಭರಿಸುವಂಥ ಈ ಒಂದು ಉತ್ತಮ ಯೋಜನೆಗೆ ಎಲ್ಲರೂ, ಊರಿನ ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಬಿದಿರಿನ ಕೃಷಿಗೆ ಉತ್ತಮ ಸಹಕಾರವನ್ನು ಎಲ್ಲರೂ ನೀಡಬೇಕು ಅಂತೇಳಿ ಬಯಸ್ತಾ, ಅನಂತರ ಕೃಷಿ ಅಧಿಕಾರಿ ಶಫೀಕ್ ಎಂ ಮಾತನಾಡಿ, ಜಿಲ್ಲಾಧಿಕಾರಿಯವರ ಡ್ರೀಮ್ ಪ್ರಾಜೆಕ್ಟ್ ಆಗಿದೆ ಇದು. ಇದನ್ನ ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ನೌಕರರ ಮೂಲಕ ನಿರ್ವಹಿಸ್ತಾ ಇದ್ದೇವೆ. ಕೇವಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಮನಸ್ಸು ಮಾಡಿದ್ರೆ ನಡೆಯೋದು. ಅದಕ್ಕೆ ಊರವರ ಸಹಕಾರ ಕೂಡ ಅತಿ ಅಗತ್ಯ ಎಂದು ಹೇಳಿದ್ರು. നമ്മൾ ഇതിനെ പരിചരിക്കേണ്ടതായിട്ടുണ്ട്, നല്ല രൂപത്തിൽ തന്നെ പരിചരിക്കേണ്ടതായിട്ടുണ്ട്. അപ്പോൾ വർക്കേഴ്സ്, NRGS വർക്കേഴ്സ്, ഇത് നമ്മൾ ഒരു കളക്ടറുടെ ഒരു ഡ്രീം പ്രൊജക്റ്റാണ്. അപ്പോൾ അതിനെ ആ രൂപത്തിൽ കണ്ട് നമ്മൾ കുട്ടികളെ നോക്കുന്ന പോലെ വളരെ നല്ല രൂപത്തിൽ തന്നെ അതിനെ പരിപാലിക്കുക, ഇത്രയേ ഉള്ളൂ. പിന്നെ എല്ലാ വിധത്തിലുള്ള സപ്പോർട്ടുകളും നമുക്ക് ഈ നഴ്സറി ഒരുക്കുന്നതിനൊക്കെ ഒരുപാട് പേര് നമ്മളെ സഹായിച്ചിട്ടുണ്ട്. നഴ്സറി ഒരുക്കുന്നതിനും കമ്പോസ്റ്റ് ഉണ്ടാക്കുന്നതിനും ഒക്കെ. അപ്പോൾ ഈ പഞ്ചായത്ത് പ്രസിഡന്റിൻ്റെ അധ്യക്ഷതയിൽ ഇത് വളരെ നന്നായിട്ട് തന്നെ ഈ പ്രോഗ്രാം നമ്മൾ ഏറ്റെടുത്തു. ഇനി ഇതുപോലെ ഒരു 4 വർഷം കഴിഞ്ഞ് വരുമ്പോൾ ഇവിടെ നല്ലൊരു ബാംബു ഗാർഡൻ ഉണ്ടാവട്ടെ എന്ന് ആശംസിക്കുന്നു. ಈ ಸಂದರ್ಭ ಪಂಚಾಯಿತಿ ಕಾರ್ಯದರ್ಶಿ ರಾಜೇಶ್ವರಿ, ಸದಸ್ಯರಾದ ಸೀತಾ, ಮೈಮೂನಾ, ರಹಮತ್ ರಜಾಕ್, ಲೋಕೋಪಯೋಗಿ ಇಲಾಖಾ ಸಿಬ್ಬಂದಿಗಳಾದ ರಾಜೇಶ್, ಅನ್ವರ್, ಕಾರ್ಮಿಕರಾದ ಅಶೋಕ, ಸುಧಾಮಣಿ, ಶುಭಶ್ರೀ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ V4 News 24/7 ಮಂಜೇಶ್ವರ.